ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಮೃತಪಟ್ಟ ನವೀನ್ಗಾಗಿ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಆದರೆ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಾಗಿ ಸರ್ಕಾರ ಕನಿಷ್ಠ ಸಾಂತ್ವನ ಹೇಳದಿರುವುದು ಮಾನವೀಯತೆಗೆ ಸವಾಲಾಗಿದೆ. ಆದರೆ ಹೊರ ರಾಜ್ಯದವರು ಎನ್ನುವ ಕಾರಣಕ್ಕೆ ಮೃತಪಟ್ಟ ಮಗುವಿಗೆ ಅಂತಿಮ ಗೌರವವನ್ನು ಸಲ್ಲಿಸದೆ ತೆಲಂಗಾಣ ಸರ್ಕಾರ ಧಾರ್ಷ್ಟ್ಯತನ ಮೆರೆದಿದೆ. ಇವರು ಸುಮಾರು 21 ವರ್ಷಗಳ ಹಿಂದೆ ತೆಲಂಗಾಣದ ಖಮ್ಮಾಂಗೆ ಉದರ ನಿಮಿತ್ತಂ ಬಂದ ದಂಪತಿಗಳು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೇದೂರು ಗ್ರಾಮ ಪಂಚಾಯತ್ನ ಮಲ್ಲೇಡಿ ಗ್ರಾಮದ ನಿವಾಸಿಗಳಾದ ದಿನಕರ್ ಶೆಟ್ಟಿ ಮತ್ತು ಶೀಲಾ ಶೆಟ್ಟಿ ದಂಪತಿಗಳು ಆದ್ಯ ಪುತ್ರ ವಿಯೋಗದಲ್ಲಿರುವವರು. ಇದೇ ವರ್ಷ ಜನವರಿ 18ರಂದು ತೆಲಂಗಾಣದ ಖಮ್ಮಾಂನಲ್ಲಿ ನಡೆದ ಅವಘಡವೊಂದರಲ್ಲಿ ಆಟವಾಡುತ್ತಿದ್ದ ಇವರ ಪುತ್ರ ದಿಗಂತ್ ಶೆಟ್ಟಿ ಮೃತಪಟ್ಟಿದ್ದಾನೆ. ಆದರೆ ಇದುವರೆಗೆ ತೆಲಂಗಾಣ ಸರ್ಕಾರವಾಗಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಲಿ ಯಾರೂ ಕೂಡ ಸಹಾಯ ಹಸ್ತ ಚಾಚುವುದು ಬಿಡೆ ಕನಿಷ್ಠ ಕಂಪನಿ ಭರಿಸುವ ಕಾರ್ಯ ಕೂಡ ಮಾಡಿಲ್ಲ. ಜನವರಿ 18ನೇ ತಾರೀಕು ಸಾಯಂಕಾಲ 5 ಗಂಟೆ ಟೈಮಿಗೆ ನಮ್ಮ ಮಗ ಅಲ್ಲಿ ಅವನ ಫ್ರೆಂಡ್ಸ್ 6-7 ಜನ ಕ್ರಿಕೆಟ್ ಆಡ್ತಿರುವಾಗ ಗಾಡಿ ಮತ್ತು ಅರಳಿ ಮರ 2 ಒಟ್ಟು ಕುಸ್ತು ಬಿದ್ದು ಇಬ್ಬರು ಅಲ್ಲೇ ಸ್ಪಾಟಲ್ಲೇ ಸತ್ತೋದ್ರು. ನಮ್ಮ ಮಗ ಮತ್ತು ಇನ್ನೊಬ್ಬ ಅವನ ಫ್ರೆಂಡು ಮತ್ತು 3 ಜನಿಗೆ ತುಂಬ ಸೀರಿಯಸ್ ಆಯಿತು. ಆ ಟೈಮಲ್ಲಿ ಖಮ್ಮಂ ಮೇಯರು ಮತ್ತು ಕಾರ್ಪೊರೇಟರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಮಗೆ. ಆದರೆ ತೆಲಂಗಾಣ ಗೌರ್ಮೆಂಟ್ನಿಂದ ನಮಗೆ ಯಾವುದೇ ಒಂದು ಸಹಾಯ ಸಿಗಲಿಲ್ಲ. ಅಲ್ಲಿ MLA ಅವರು ಕೂಡ ನಮ್ಮ ಬಗ್ಗೆ ಒಂದು ಸಹಾನುಭೂತಿ ಸಹ ತೋರಿಸಲಿಲ್ಲ. ಯಾವಾಗಲೂ ರೆಗ್ಯುಲರಲ್ಲಿ ಎದುರು ರಸ್ತೆಯಲ್ಲಿ ಆಡ್ತಿದ್ರು. ಅದು 2 ದಿವಸ ಮೊದಲು ಅಲ್ಲಿ ಖಾಲಿ ಸ್ಥಳ ಪ್ರೈವೇಟ್ ಅವ್ರದ್ದು ಅವ್ರು ಗೇಟ್ ಓಪನ್ ಮಾಡಿ ಇಟ್ಟಿದ್ರಿಂದ ಅಲ್ಲಿಗೆ ಆಡಲಿಕ್ಕೆ ಒಳಗಡೆ ಹೋಗಿದ್ದಾರೆ. ಇಲ್ಲದಿದ್ದರೆ ಎದುರುಗಡೆ ರಸ್ತೆಯಲ್ಲಿ ಆಡ್ತಿದ್ರು. ಅದು ಹಳೆ ಗೋಡೆ, ಇದು ಕುಶಲಿಕ್ ರೆಡಿ ಆಗಿತ್ತು. ಅದನ್ನು ಅವರು ತೆಗೆದೇ ಹಾಗೆ ಬಿಟ್ಟಿದ್ರಿಂದ ಇವ್ರು ಆಡುವಾಗ ಬಾಲ್ ಅಲ್ಲೊಂದು ಸಣ್ಣ ಹೊಂಡ ಇದೆ, ಅದಕ್ಕೆ ಹೋದಾಗ ತೆಗಿಲಿಕ್ಕೆ ಹೋದಾಗ ಅದೇ ಸಮಯದಲ್ಲಿ ಮರ ಮತ್ತು ಗೋಡೆ 2 ಒಟ್ಟು ಕುಸ್ತು ಬಿದ್ದಿದೆ. ನಮ್ಮ ಮಗ ಆ ಗೋಡೆ ಅಡಿ ಬಿದ್ದು ಅಲ್ಲೇ ಸ್ಪಾಟಲ್ಲಿ ತಿರುಗೋದು. ಖಮ್ಮಾಂನಲ್ಲಿ ನೆಲೆಯಾಗಿರುವ ಇವರು ಉಡುಪಿ ಮೂಲದ ಹೋಟೆಲ್ ಉದ್ಯಮಿ ರಾಘವೇಂದ್ರ ರಾವ್ ಅವರ ಹೋಟೆಲ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸಕ್ಕಿದ್ರು. ದಂಪತಿಗಳ ಮಗ ದಿಗಂತ್ ಶೆಟ್ಟಿ ಖಮ್ಮಾಂನಲ್ಲಿರುವ ಸ್ಥಳೀಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಕೋವಿಡ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಶಾಲೆಗೆ ರಜೆ ನೀಡಿದ ಕಾರಣ ಮನೆಯ ಪಕ್ಕದ ಜಾಗದಲ್ಲಿ ಆಟವಾಡಲು ತೆರಳಿದಾಗ ಆಟದ ಮೈದಾನದ ಪಕ್ಕ ಕಾಂಪೌಂಡ್ ಗೋಡೆ ಜೊತೆಗೆ ಮರ ಉರುಳಿ ಬಿದ್ದು ದಿಗಂತ್ ಮೃತಪಟ್ಟಿದ್ದಾನೆ. ಘಟನೆಯಲ್ಲಿ ಒಟ್ಟು 3 ಮಕ್ಕಳ ಮೇಲೆ ಮರ ಉರುಳಿ ಬಿದ್ದಿದ್ದು 2 ಮಕ್ಕಳು ಮೃತಪಟ್ಟಿದ್ದು ಅದರಲ್ಲಿ ಕರ್ನಾಟಕದ ದಿಗಂತ್ ಕೂಡ ಒಬ್ಬ. ಅವನು ಫಸ್ಟ್ ಮನೆ ಎದುರು ರೋಡಲ್ಲೇ ಆಡ್ಕೊಳ್ಳೋದು. ಆ ದಿನ ಅಲ್ಲಿ ಇಷ್ಟು ದಿನ ಬಂದಿದ್ದಿತ್ತು ಆ ಪ್ಲೇಸ್. ಅವರು ಪಾರ್ಕಿಂಗ್ ಪ್ಲೇಸ್ ಅಂದೇಳಿ ಅದನ್ನು ಕ್ಲೀನ್ ಮಾಡಿ ಓಪನ್ ಮಾಡಿರು ಗೇಟ್. ರೋಡಲ್ಲಿ ಬಾಲ್ ಆ ಕಡೆ ಈ ಕಡೆ ಹೋಗುತ್ತಂದೇಳಿ ಆ ಗ್ರೌಂಡಲ್ಲಿ ಆಡ್ಲಿಕ್ಕೆ ಹೋಗಿದ್ದು. ಹೋದಾಗ ಹಳೆ ಗೋಡೆ ಬಿದ್ದು ನನ್ನ ಮಗ ಹಾಗೂ ಇನ್ನೊಂದು ರಾಜಸ್ಥಾನದ ಮಗು ಇಬ್ಬರು ಅಲ್ಲೇ ಸ್ಥಳದಲ್ಲೇ ತೀರ್ಕೊಂಡ್ರು. ಮತ್ತೊಂದು 3 ಮಕ್ಕಳಿಗೆ ಗಾಯ ಆಗಿದೆ. ಆದರೆ ಆ ಟೈಮಲ್ಲಿ TV ಚಾನಲ್ ಬಂದಿದ್ದರು. ಜನರು ಕೂಡ ಒಂದು 500-1000 ಜನರಲ್ಲಿ ಒಟ್ಟಾಗಿದ್ದರು. ಆದರೂ ತುಂಬ ಹೊತ್ತಾಯಿತು. ನನ್ನ ಮಗನ ತೆಗಿಲಿಕ್ಕೆ ಆಗಲಿಲ್ಲ. ಲಾಸ್ಟ್ ತೆಗೋದ್ರೊಳಗೆ ನನ್ನ ಮಗ ತೀರಿ ಹೋಗಿದ್ದು. ಆದರೂ ನಮ್ಮನ್ನು ಇಷ್ಟು ದಿನ ಆದರೂ ಯಾರು ಒಂದು ಚೂರು ಏನೂ ಕೇಳಲಿಲ್ಲ. ಅಂದ್ರೆ ನಾವು ಹೊಟ್ಟೆಪಾಡಿಗೋಸ್ಕರ ಆ ಊರಿಗೆ ಹೋಗಿದ್ದು. ಬರುವಾಗ ನಮ್ಮ ಮಗು ಇಲ್ಲ ನಮ್ಮ ಹತ್ರ. ಆ ಮಗುಗೋಸ್ಕರ ನಾ ಪಟ್ಟ ಕಷ್ಟ ಯಾರಿಗೂ ಗೊತ್ತಿಲ್ಲ. ಆ ಮಗು ನನಗೆ 4 ವರ್ಷದ ಮೇಲೆ ಇದಾಗಿದ್ದು. ನನಗೆ ಅವನೇ ನಮ್ಮ ಪ್ರಾಣಿಗೆ ಎಷ್ಟು ಕಷ್ಟ ಆದರೂ ಅವನಷ್ಟು ಚೆನ್ನಾಗಿ ನಾವು ಇದು ಮಾಡಿತ್ತು. 11 ವರ್ಷದ ಆದರೂ ಅವನು ಎಷ್ಟು ಪರ್ಸ್ನಾಲಿಟಿ ಎಷ್ಟು ಚಂದ ನಾವು ನೋಡ್ಕೊಳಿತ್ತು. ನಮಗೀಗ ಅವನಿಲ್ಲದೆ ಏನು ತೋರುವುದಿಲ್ಲ ನಮಗೀಗ ಬದುಕಲಿಕ್ಕೆ. ಒಟ್ಟಾರೆಯಾಗಿ ಯಾರೋ ಮಾಡಿದ ತಪ್ಪಿಗೆ ಬಾಳಿ ಬದುಕಬೇಕಾದ ಹುಡುಗ ಮೃತಪಟ್ಟಿದ್ದಾನೆ. ಆದರೆ ಇದುವರೆಗೆ ಕನಿಷ್ಠ ಸಹಾಯ ಸಾಂತ್ವನವನ್ನ ಹೇಳದ ತೆಲಂಗಾಣ ಸರ್ಕಾರದ ನಡೆಗೆ ದಂಪತಿಗಳು ಇನ್ನಷ್ಟು ಮರಗುತ್ತಿದ್ದಾರೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ.